ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವೆಲೆನ್ಸಿಯಾ ವಾರ್ಡ್ನ ರಸ್ತೆಯ ಪಕ್ಕದಲ್ಲಿ ಕಸದ ರಾಶಿ ಇದ್ದು, ಅದೇ ರಸ್ತೆಯಿಂದಾಗಿ ವಾಹನಗಳಲ್ಲಿ ತೆರಳುವವರು ಕಸವನ್ನ ಪ್ಲಾಸ್ಟಿಕ್ ಕವರ್ನಲ್ಲಿ ತಂದು ಬಿಸಾಕ್ತಾ ಇದ್ದಾರೆ. ಇನ್ನು ಪಕ್ಕದಲ್ಲಿ ಕಸ ಎಸೆಯದಂತೆ ಬ್ಯಾನರ್ ಅಳವಡಿಸಿದ್ರೂ ಕೂಡ ಕ್ಯಾರಿ ಅನ್ನದೇ ಕಸವನ್ನ ಅದೇ ಪರಿಸರದಲ್ಲಿ ಹಾಕುತ್ತಿರುವುದರಿಂದ ದೊಡ್ಡ ಸಮಸ್ಯೆ ಎಂದು ತಲೆದೂರಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ಪ್ರತಿದಿನ ಹಸಿ ಕಸವನ್ನ ವಿಲೇವಾರಿ ಮಾಡುತ್ತಿದ್ದು, ವಾರದಲ್ಲಿ ಶುಕ್ರವಾರ ಮಾತ್ರ ಒಣ ಕಸವನ್ನ ವಿಲೇವಾರಿ ಮಾಡುತ್ತಿದ್ದಾರೆ. ಆದರೆ ಬೆಳಿಗ್ಗೆ ಕಸವನ್ನ ಪಾಲಿಕೆಯ ಪೌರ ಕಾರ್ಮಿಕರು ತೆಗೆದುಕೊಂಡು ಹೋದ್ರೆ ಮತ್ತೆ ಮಧ್ಯಾಹ್ನದ ಹೊತ್ತಿಗೆ ಅದೇ ಸ್ಥಳದಲ್ಲಿ ಕಸದ ರಾಶಿಯೇ ಇರುತ್ತದೆ. ಈ ಬಗ್ಗೆ ವಿಪೋ ನ್ಯೂಸ್ ವಾಹಿನಿಯೊಂದಿಗೆ ಮಾತನಾಡಿದ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಜೆಸಿಂತಾ ವಿಜಯ ಆಲ್ಫ್ರೆಡ್ ಅವರು, ಪ್ರಜ್ಞಾವಂತ ನಾಗರಿಕರೇ ರಸ್ತೆ ಪಕ್ಕದಲ್ಲಿ ಈ ರೀತಿ ಕಸ ಹಾಕಿ ಇಲ್ಲಿನ ಪರಿಸರವನ್ನ ಹಾಳು ಮಾಡುತ್ತಿದ್ದಾರೆ. ಇಲ್ಲಿ ಸ್ಥಳೀಯರು ಯಾರೂ ಕೂಡ ಕಸವನ್ನ ಹಾಕುವುದಿಲ್ಲ. ವಾಹನದಲ್ಲಿ ಬರುವ ಪ್ರಯಾಣಿಕರು ಕಸವನ್ನ ಎಸೆದು ಹೋಗ್ತಿದ್ದಾರೆ. ಯಾರು ಕೂಡ ಇಲ್ಲಿ ಕಸವನ್ನ ತಂದು ಎಸೆಯಬೇಡಿ ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಾರ್ವಜನಿಕರು ಈ ರಸ್ತೆಯಿಂದ ಪಾಸ್ ಆಗಬೇಕಾದ್ರೆ ಕಸಗಡ್ಡೆಗಳನ್ನು ಈ ಪ್ರದೇಶದಲ್ಲಿ ಬಿಸಾಕ್ತಾ ಇದ್ದಾರೆ. ನಾವು ನೋಡಿದ ಪ್ರಕಾರ ಈ ಪ್ರದೇಶದಲ್ಲಿ ಇಲ್ಲಿಯ ಸ್ಥಳೀಯರು ಯಾರೂ ಸಹ ಇಲ್ಲಿ ಕಸಕಡ್ಡಿಗಳನ್ನು ಇಲ್ಲ ತ್ಯಾಜ್ಯವನ್ನು ಎಸೆಯುವುದಿಲ್ಲ. ಬೆಳಿಗ್ಗೆ ಮಹಾನಗರ ಪಾಲಿಕೆಯಿಂದ ವಾಹನ ಬಂದು ಈ ರಸ್ತೆಯನ್ನು ಕಂಪ್ಲೀಟ್ ಏನು ಇದ್ರೂ ಸಹ ಅದನ್ನು ಕ್ಲೀನ್ ಮಾಡಿ ಕೊಂಡೋಗ್ತಾರೆ. 12 ಗಂಟೆ ಆಗಬೇಕಾದ್ರೆ ಪುನಃ ಇಲ್ಲಿ ಈ ಗಾಡಿಯಲ್ಲಿ ಹೋಗುವವರು ಇಲ್ಲಿ ತ್ಯಾಜ್ಯ ಬಿಸಾಕಿ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಮನವಿ ಮಾಡುವುದೇನೆಂದರೆ, ಸಾರ್ವಜನಿಕರಲ್ಲಿ ದಯವಿಟ್ಟು ತಾವೆಲ್ಲರೂ ತಮ್ಮ ಕಸವನ್ನು ತಮ್ಮ ಮನೆಗೆ ಗಾಡಿ ಬರ್ತಾ ಇದೆ, ಆ ಗಾಡಿಯಲ್ಲಿ ನೀವು ವಿಲೆ ಮಾಡಬೇಕು. ಮತ್ತು ಈ ಥರ ರಸ್ತೆಯಲ್ಲಿ ಬಿಸಾಕಿದರೆ ಮಹಾನಗರ ಪಾಲಿಕೆಗೆ ಸಹ ಕೊಂಡೊಯ್ಯಲು ಪ್ರತಿದಿನ ಕೊಂಡೋಗಲು ಸಾಧ್ಯವಿಲ್ಲ. ಯಾಕೆಂದರೆ ಡಂಪಿಂಗ್ ಯಾರ್ಡಲ್ಲಿ ಶುಕ್ರವಾರ ಒಂದು ದಿನ ಮಾತ್ರ ಡ್ರೈ ವೇಸ್ಟ್ ಪ್ಲಾಸ್ಟಿಕ್ ಇಂತಹ ತ್ಯಾಜ್ಯವನ್ನು ಕೊಂಡೋಗ್ತಾರೆ. ನಮ್ಮ ಮನೆಯ ಏನು ವೇಸ್ಟ್ ಉಂಟು ಅದು ಡೈಲಿ ಕಲೆಕ್ಟ್ ಮಾಡ್ತಾರೆ. ಆದರೆ ಈ ಪ್ರದೇಶದಲ್ಲಿ ಈಗ ಬಿಸಾಡುವಂಥದ್ದು ಪ್ಲಾಸ್ಟಿಕ್ ಸಮೇತ ಬಿಸಾಡ್ತಾ ಇದ್ದಾರೆ. ಆದ್ದರಿಂದ ಅದನ್ನು ಕೊಂಡೋಗ್ಲಿಕ್ಕೆ ಆಗುವುದಿಲ್ಲ. ಆದರೆ ನನ್ನ ಕಳಕಳಿಯ ಮನವಿ, ದಯವಿಟ್ಟು ಈ ಪ್ರದೇಶದಲ್ಲಿ ಈ ಥರ ಕಸಕಡ್ಡಿಗಳನ್ನು ತ್ಯಾಜ್ಯವನ್ನು ಬಿಸಾಡಬಾರದು ಅಂತ ಹೇಳಿ ನಾ ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ. ಶರತ್ ಸಾಲ್ಯಾನ್, ವಿಪೋ ನ್ಯೂಸ್, ಮಂಗಳೂರು.